ಇವತ್ತು ನೋಡಿ ತುಳು ಶಿವಳ್ಳಿ ಬ್ರಾಹ್ಮಣ ಮೀಲ್ಸ್ ಪ್ಲ್ಯಾನ್ ತೊಗೊಂಬಂದಿದ್ದೀನಿ. ಫಸ್ಟ್ ಬಿಸಿಬೇಳೆ ಬಾತ್ ಮಾಡಿದ್ದೀನಿ, ಅದ್ರದ್ದು ನೋಡ್ಕೊಂಡು ಬರೋಣ. ಮಸಾಲೆಗೆ ನೋಡ್ಕೊಂಡು ಬರೋಣ. ನೋಡಿ, 8 ಚಮಚೆಯಷ್ಟು ಕಡಲೆಬೇಳೆ, 8 ಚಮಚೆಯಷ್ಟು ಕೊತ್ತಂಬರಿ ಬೀಜ, ಆಮೇಲೆ 4 ಚಮಚೆಯಷ್ಟು ಉದ್ದಿನಬೇಳೆ, 1 ಚಮಚೆ ಜೀರಿಗೆ, 1 ಚಮಚೆ ಎಳ್ಳು, ಅರ್ಧ ಚಮಚೆ ಮೆಂತೆ. ಇದಾಯ್ತಾ? ಇನ್ನು ಮಸಾಲೆಗೆ ನೋಡಿ, ಗರಂ ಮಸಾಲೆಗೆ ಸ್ವಲ್ಪ ಇದು ಏನು ಏಲಕ್ಕಿ 4, ಲವಂಗ 4, ಒಂದು ಪೆಪ್ಪರ್ ಒಂದು 10, ಆಮೇಲೆ ಚಕ್ಕೆ ಒಂದು 6-7 ಪೀಸು, ಆಮೇಲೆ ಕೊಬ್ಬರಿ, ಆನಂತರ ಕರಿಬೇವಿನ ಸೊಪ್ಪು ಅಂದಾಜಲ್ಲಿ. ಒಣಗಿದ್ದಿದ್ರೆ ತಗೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಒಂದು 8 ಬ್ಯಾಡಗಿ ಮೆಣಸು, ನಿಮಗೆ ಖಾರಕ್ಕೆ ಬೇಕಾದಂಗೆ ಹಾಕ್ಕೊಳ್ಳಿ. ಫಸ್ಟು ಕಡಲೆಬೇಳೆ ಸ್ವಲ್ಪ ಕೆಂಪಾಗುವಂಗೆ ಹುರ್ಕೊಳ್ಳಿ, ಸಿಮ್ಮಲ್ಲಿಟ್ಟು ಹುರ್ಕೊಳ್ಳಿ. ಇಲ್ಲಾಂದರೆ ಈ ಥರ ಮಣ್ಣಿನ ಮಡಿಕೆಯಲ್ಲಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಹುರಿದ್ರೆ ನೀಟಾಗಿ ಬರುತ್ತೆ. ಇದು ಸ್ವಲ್ಪ ಕೆಂಪಾಯಿತು ಅನ್ಬೇಕಿದ್ರೆ ಉದ್ದಿನ ಬೇಳೆ ಹಾಕ್ಕೊಳ್ಳಿ. ಅದು ಹಾಕಿ 1 ನಿಮಿಷದ ನಂತರ ಕೊತ್ತಂಬರಿ ಬೀಜ ಹಾಕ್ಕೊಳ್ಳಿ. ಕೊತ್ತಂಬರಿ ಬೀಜ ಮತ್ತು ಮೆಂತೆ ಸ್ವಲ್ಪ ತಾನೇ 1/4 ಚಮಚೆ ಇರುವಂಥದ್ದು. ನಾನು ಒಂದು 2 ಕಪ್ಪಾಗುವಷ್ಟು ನಾನು ಬಿಸಿಬೇಳೆ ಪೌಡ್ರ್ ಮಾಡಿದ್ದೀನಿ, ಬೇಳೆ ಬಾತು. ಈ ಥರ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಮ ಅತ್ತೆಗೆ ಸ್ವಲ್ಪ ಈ ಮಸಾಲೆಗಳನ್ನು ತುಂಬ ಇಷ್ಟ, ಅದಕ್ಕೆ ನಾನು ಮಾಸಿಕಕ್ಕೆ ಈ ಬಿಸಿಬೇಳೆ ಬಾತು ಮಾಡಿದ್ದೆ. ಬಿಸಿಬೇಳೆ ಬಾತು ಮಾಡೋದನ್ನು ಈ ವಿಡಿಯೋದಲ್ಲೇ ತೋರಿಸ್ತೀನಿ ನಿಮಗೆ. ನೋಡಿ, ಈಗ ಪೆಪ್ಪರು ಇದೆಲ್ಲ ಒಂದೊಂದೇ ಹಾಕದ ಬನ್ನಿ. ಸಿಮ್ಮಲ್ಲಿಟ್ಟು ಹುರ್ಕೊಂಡು ಬಂದರೆ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡು ಬಂದರೆ ನೀಟಾಗಿ ಹುರಿಯುತ್ತೆ. ಮತ್ತು ಇದಕ್ಕೆ ಎಣ್ಣೆ ಹಾಕಬೇಕಾದಂಥ ಅವಶ್ಯಕತೆ ಇರೋದಿಲ್ಲ, ಮಣ್ಣಿನ ಪಾತ್ರೆ ಆದ ಕಾರಣ ತುಂಬ ನೀಟಾಗಿ ಈವನ್ ಆಗಿ ನಿಮಗೆ ಫ್ರೈ ಆಗುತ್ತೆ. ಆನಂತರ ನೋಡಿ, ಜೀರಿಗೆ ಕೊತ್ತಂಬರಿ ಎಲ್ಲ ಕೊನೆಗೆ ಹಾಕ್ಕೊಳ್ತಾ ಬನ್ನಿ, ಮನೆ ಇಡೀ ಘಮ ಬರುತ್ತೆ ನಿಮಗೆ. ಆನಂತರ ಈ ಗರಂ ಮಸಾಲೆದುಂಟು ನೋಡಿ, ಅದನ್ನೂ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತೀನಿ. ಇದೊಂದು ಇಷ್ಟು ಹುರಿಯೋಕ್ಕೆ ನಮಗೊಂದು 20 ನಿಮಿಷನಾದರೂ ಬೇಕಾಗತ್ತೆ. ನಾನು ಅದನ್ನ ಒಂದು 2-3 ನಿಮಿಷದಲ್ಲಿ ತೋರಿಸಿದ್ರೆ ಅಂದರೆ ಲೆಕ್ಕ ಹಾಕಿ ನಾನು ಎಷ್ಟು ಫಾಸ್ಟ್ ಫಾರ್ವರ್ಡ್ ಮಾಡಿ ಎಡಿಟ್ ಮಾಡಿ ಹಾಕಿದ್ದೀನಿ ಅಂತ. ಕೊನೆಗೆ ಎಳ್ಳು ಮಾತ್ರ ಒಂದು ಕೊನೆಗೆ ಹಾಕ್ಕೊಳ್ಳಿ, ಅದು ಬೇಗ ಹುರಿಯುತ್ತೆ. ಆದ ಕಾರಣ ಇದು ಎಲ್ಲ ಕೆಳಗೆ ಇಟ್ಟ ನಂತರ ನೋಡಿ, ಮಿಕ್ಸಿಗೆ ಹಾಕಿ ಆ ಕೊಬ್ಬರಿ ಇತ್ತಲ್ಲ, ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡೆ. ಕೊನೆಗೆ ಹಾಕ್ಕೋಬೇಕು ಎಳ್ಳು ಮತ್ತು ಕೊಬ್ಬರಿನ. ಮತ್ತು ಒಂದು ಅರ್ಧ ಚಮಚೆಯಷ್ಟು ಇಂಗು ಹಾಕ್ಕೊಳ್ಬೇಕು. ಇಂಗು ಕರಿಬೇವಿನ ಸೊಪ್ಪು ಹಾಕಿ ಹುರ್ಕೊಳ್ಳಿ. ನಿಮಗೆ ಘಮ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಲೈಟ್ ಬ್ರೌನ್ ಬರುತ್ತೆ ಕೊಬ್ಬರಿ ಕೂಡ, ತುಂಬಾ ಅದ್ಭುತವಾಗಿರುತ್ತೆ. ತುಂಬ ಗರಂ ಮಸಾಲೆ ಹಾಕದೆ ನಮ್ಮ ಸೌತ್ ಕೇಂದ್ರ ಸ್ಟೈಲಲ್ಲಿ ಯಾವ ಥರ ನಾವು ಬಿಸಿಬೇಳೆ ಬಾತು ಅಂತ ಮಾಡೋದು ಅಂತ ತೋರಿಸಿದ್ದೀನಿ ಇದರಲ್ಲಿ. ನೋಡಿ, ಇದು ಫ್ರೈ ಆದ ನಂತರ ಒಂದು ಪಾತ್ರೆಗೆ ತಕ್ಕೊಳ್ಳಿ ಅದನ್ನ. ಆನಂತರ ಅದೇ ಬಾಣಲಿಗೆ, ಮಣ್ಣಿನ ಬಾಣಲಿಗೆ ಮೆಣಸು ಹಾಕೋದು. ನಾನು 10-12 ಮೆಣಸಷ್ಟು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕಡಿಮೆ ಆಯಿತು ಅಂತ ಆನಂತರ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದಕ್ಕೆ ಎಣ್ಣೆ ಸ್ಪ್ರೇ ಮಾಡಿ ನೋಡಿ, ನಾನು ಸ್ಪ್ರೇ ಮಾಡ್ತಾ ಇರೋದು ಕಾಣ್ತಾ ಇದೆ, ಮಾಡಿಕೊಂಡು ಹುರಿಯಿರಿ, ನೀಟಾಗಿ ಬರುತ್ತೆ. ಈ ಮಣ್ಣಿನ ಮಡಿಕೆಯಲ್ಲಿ ಮಾಡಿದ ಅಡುಗೆಗಳು ಯಾವತ್ತೂ ಚೆಂದ. ನಾನು ಚಮಚೆ ತೋರಿಸ್ತಾ ಇದ್ದೀನಿ ಕಾಣ್ಬೋದು, ಇದೇ ಚಮಚೆನ ನಾನು ಎಲ್ಲ ಅಳತೆ ಮಾಡ್ಕೊಂಡಿದ್ದು ಮಸಾಲೆನ. ನಿಮಗೆ ಯಾವ ಚಮಚೆ ತಗೊಳ್ತಾರೆ ಅದು ಒಂದೇ ಚಮಚೆಲಿ ಎಲ್ಲ ಮಸಾಲೆಗಳನ್ನು ನೀವು ಇದು ಮಾಡ್ಕೊಳ್ಳಿ, ಅಳತೆ ಮಾಡ್ಕೊಳ್ಳಿ. ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಅದೇ ಮಾಸಿಕಕ್ಕೆ ಸಾಮೆ ಅಕ್ಕಿದ್ದು, ಇದು ಆಗಿ 3-4 ದಿವಸ ಆಯಿತು, ಸಾಮೆ ಅಕ್ಕಿದ್ದು ಪೊಂಗಲ್ ಮಾಡಿದ್ದೆ, ಅದನ್ನು ತೋರಿಸ್ತೀನಿ. ಸಿರಿಧಾನ್ಯ ನೋಡಿ, ಪಕ್ಕದಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದು. ನೋಡಿ, ಇದು ಸಾರಿನ ಪುಡಿ ಮಾಡೋಣ. ಈಗ ಅರ್ಜೆಂಟಿಗೆ ಸಾರಿನ ಪುಡಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, 4 ಚಮಚೆ ಕೊತ್ತಂಬರಿ ಬೀಜ, ನನಗೆ 2 ಸಲಕ್ಕಾಗುತ್ತೆ ಇದು. ಸ್ವಲ್ಪ ಲೈಟಾಗಿ ಫ್ರೈ ಆದ ನಂತರ ನೋಡಿ, 1 ಚಮಚದಷ್ಟು ಮೆಂತ್ಯ ಕಾಳು, ಆನಂತರ ಒಂದು 1/4 ಚಮಚದ ಸ್ವಲ್ಪ ಜಾಸ್ತಿ ಜೀರಿಗೆ, ಅರ್ಧ ಚಮಚೆ ಬೇಡ, ಹಾಕಿ ನೀಟಾಗಿ ಫ್ರೈ ಮಾಡ್ತಾ ಬನ್ನಿ. ಆನಂತರ ಅದಕ್ಕೆ ಎಲ್ಲನೂ ಹಾಕ್ಕೊಳ್ಬೋದು, ನಾನು ತೋರಿಸ್ತಾ ಬರ್ತೀನಿ ಅದೇ ಥರ ಮಾಡಿ. ತುಂಬಾ ಚೆನ್ನಾಗಿ ಬಂದಿತ್ತು ಸಾರು. ಮೊನ್ನೆ ಯಾವತ್ತೂ ನಾವು ಸಾರು ಮಾಡಬೇಕು, ತುಂಬ ದಿವಸ ಇಟ್ಟ ಮಸಾಲೆಯಿಂದ ಮಾಡಬಾರ್ದು, ಘಮ ಎಲ್ಲ ಹೋಗಿಬಿಟ್ಟಿರುತ್ತೆ. ಆನಂತರ ನೋಡಿ, ಅದಕ್ಕೆ ಪೆಪ್ಪರ್ 1-2 ಕಾಳು ಹಾಕ್ಕೊಳ್ಳಿ. ಪೆಪ್ಪರು, ನೆಕ್ಸ್ಟು ಮೆಣಸು ಒಂದು 6 ಮೆಣಸು ಹಾಕ್ಕೊಂಡಿದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಸಾರಿಗೆ ನಾವು
ಕಾಯಿ ಮೆಣಸು ಕೂಡ ಹಾಕ್ತೀವಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ನಮ್ಮದು ಸ್ವಲ್ಪ ಇಲ್ಲಿ ಉಡುಪಿಯಲ್ಲಿ ಖಾರ ಕಡಿಮೆ ಇರುತ್ತೆ. ಇದಾದ ನಂತರ ಕೊನೆಗೆ ಕರಿಬೇವಿನ ಸೊಪ್ಪು, ನೆಕ್ಸ್ಟ್ ಸ್ವಲ್ಪ ಇಂಗು ಹಾಕಿದರೆ ಆಗಿಬಿಡ್ತು. ಈ ಸ್ವಲ್ಪ ಇನ್ನು ಹುರಿಲಿಕ್ಕೆ ಉಂಟು ಅಂದಾಗ ಆಫ್ ಮಾಡ್ಬೋದು, ಯಾಕಂದರೆ ಆ ಮಡಿಕೆ ಬಿಸಿ ಇರುತ್ತೆ, ಅದರಲ್ಲಿ ಹುರ್ಕೊಳ್ಳುತ್ತೆ. ನೋಡಿ ಇದು ಆಗ್ತಾ ಬಂತು. ಇದಕ್ಕೆ ಟೊಮೆಟೊ ಹಾಕೋದು ಬೇಡ, ಟೊಮೆಟೊ ಹಾಕದೆ ಸಾರು ಮಾಡೋದನ್ನು ನಾನು ತೋರಿಸ್ತೀನಿ. ಟೊಮೆಟೊ ಹಾಕಿದರೆ ಹುಣಸೆ ಹಣ್ಣು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ. ನೋಡಿ ಇದು ಆಗ್ಬಿಡ್ತು. ಆನಂತರ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೊಳ್ಳಿ. ಜಾಸ್ತಿ ಮಾಡಲಿಕ್ಕೆ ಟೈಮ್ ಇರೋದಕ್ಕೆ ಸ್ವಲ್ಪನೇ ಮಾಡಿಕೊಂಡೆ, ಮತ್ತು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಈ ಥರ ಮಾಡಿ ನೋಡಿದರೆ. ನೋಡಿ ಇದನ್ನ ಪುಡಿ ಮಾಡಿ ಇಟ್ಕೊಳ್ಳಿ, ಆನಂತರ ಮಾರನೇ ದಿವಸಕ್ಕೆ ನಾವು ರೆಡಿ ಮಾಡ್ಕೊಳ್ಬೋದು ಎಲ್ಲನೂ. ಇದು ಮುಂಚಿನ ಅವತ್ತು ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಾಸಿಕ ಇದ್ದಿರೋದು ಮೊನ್ನೆ ಭಾನುವಾರ, ಶನಿವಾರನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡ್ಬೋದು. ನೋಡಿ ಸಾರಿನ ಪುಡಿ ರೆಡಿಯಾಗೇ ಬಿಡ್ತು. ನೋಡಿ ಈಗ ಏನೆಲ್ಲ ರೆಡಿ ಮಾಡಿ ನೋಡಿ, ಬಿಸಿಬೇಳೆ ಬಾತಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು. ಬೀನ್ಸು ಮತ್ತು ಬಟಾಟೆ, ನೆಕ್ಸ್ಟು ಸ್ವಲ್ಪ ಬಟಾಣಿ ಕಾಳು. ನೋಡಿ 1 ಕಪ್ಪು ಸಾಮೆ ಅಕ್ಕಿಗೆ ಅರ್ಧ ಕಪ್ಪಷ್ಟು ತೊಗರಿಬೇಳೆ ಹಾಕ್ಕೊಂಡು ನೀಟಾಗಿ ತೊಳೆದು ಕುಕ್ಕರಲ್ಲಿ ಎಲ್ಲ ಬೇಯಕ್ಕಿಟ್ಟೆ. ಬೆಳಗಿನ ಸ್ವಲ್ಪ ಗಡಿಬಿಡಿ ಆಗುತ್ತೆ ನೋಡಿ. ಆನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಸೋಡಾ ಪುಡಿ ಹಾಕಬೇಕು, ಇಲ್ಲಾಂದರೆ ಬೇಯೋದಿಲ್ಲ ಕಾಳುಗಳೆಲ್ಲ. ಸ್ವಲ್ಪ ಎಣ್ಣೆ, ಯಾವುದಕ್ಕೆ ಕಾಳಿಗೆ ಮಾತ್ರ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ಬೇಕು. ಒಂದು ಚಿಟಿಕೆ ಸಾಕು, ಜಾಸ್ತಿ ಬೇಡ. ಅದಿದ್ದಿದ್ದೇ ಒಂದು ಅರ್ಧ ಕಪ್ಪಷ್ಟು ಅಷ್ಟೇ, ಅದನ್ನ ನೆನೆಸಿಟ್ಟಿದ್ದೀನಿ ನೋಡ್ಬೋದು. ಆನಂತರ ಬಾಳೆಹಣ್ಣಿನ ಪಾಯಸ ಮಾಡೋಣ ಅಂತ ಸ್ಟೀಮಲ್ಲಿ ಇಟ್ಟು ಬೇಯಿಸಿದ್ದೀನಿ ಕಾಣ್ಬೋದು. ನೋಡಿ ಆಮೇಲೆ ಎಲ್ಲದಕ್ಕೂ ಒಂದೇ ಸಲಕ್ಕೆ ಒಗ್ಗರಣೆ, ಉದ್ದಿನಬೇಳೆ, ಸಾಸಿವೆ, ಕೆಂಪು ಮೆಣಸು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಇಂಗು. ಈ ಕಡೆ ಬಾಳೆಹಣ್ಣನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡ್ರೆ ಬೆಟರ್ ಇದು, ಈ ಥರ ಮಾಡೋದಕ್ಕಿಂತ. ಸ್ವಲ್ಪ ಇಡೀ ಸಿಗುತ್ತೆ, ಅದು ಏನು ಮಾಡಿದ್ರು ಕರೆಕ್ಟಾಗಿ ನುರಿಯಲ್ಲ ಅದು. ನಾನು ತಪ್ಪು ಮಾಡಿದೆ. ಆಮೇಲೆ ನನಗೆ ಅನ್ನಿಸ್ತು, ನಾನು ಆ ಥರ ಮಾಡಬಾರ್ದಿತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ನೋಡಿ ಪಾತ್ರೆ ಚೇಂಜ್ ಮಾಡಿಕೊಂಡೆ. ನೀವು ಕಾಣ್ಬೋದು ಯಾವ ಪಾತ್ರೆಯಲ್ಲಿ ಪಾಯಸ ಮಾಡ್ತೀನಿ ಆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ಅದನ್ನ ಕುದಿಯೋಕ್ಕೆ ಇಟ್ಬಿಡಿ. ಸ್ವಲ್ಪ ತುಪ್ಪನೂ ಹಾಕ್ಕೊಂಡೆ ಅದಕ್ಕೆ. ನೋಡಿ ಗೋಡಂಬಿ, ದ್ರಾಕ್ಷಿ ಹಾಕ್ಕೊಳ್ಬೇಕು. ವ್ರತಕ್ಕಾದಾಗ ಇದು ಯಾವುದು ಬರ್ತಾ ಇರಲಿಲ್ಲ, ಇವಾಗೆಲ್ಲನೂ ಹಾಕಬಹುದು. ಬಟ್ ಈ ಪಾಯಸಕ್ಕೆ ಏಲಕ್ಕಿ ಅವಶ್ಯಕತೆ ಇರೋದಿಲ್ಲ. ಆನಂತರ ತೆಂಗಿನಕಾಯಿ ಹಾಲು ತೆಗೆದು ಹಾಕಿ 1 ರೌಂಡ್ ಕುದಿಯೋಕ್ಕೆ ಇಟ್ಬಿಡಿ. ನೋಡಿ ಇದು ಕುದೀತಾ ಇದ್ದಂಗೆ ಇದಕ್ಕೆ ಒಂದು ಒಗ್ಗರಣೆ, ಜಾಸ್ತಿ ಕುದಿಯೋದು ಬೇಡ, ಎಣ್ಣೆ ಬಿಟ್ಕೊಳ್ಳುತ್ತೆ. ಒಂದು ತುಪ್ಪದಲ್ಲಿ ಹಸಿ ಕೊಬ್ಬರಿನ ಚಿಕ್ಕದಾಗಿ ಪೀಸ್ ಕಟ್ ಮಾಡಿಕೊಂಡು ಅದನ್ನ ಕಪ್ಪಾಗೋ ತನಕ ಹುರ್ಕೊಂಡು ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು. ಅದಕ್ಕೆ ಆಮೇಲೆ ಏಲಕ್ಕಿ ಪುಡಿ ಹಾಕೋದು ಬೇಡ, ಹಾಗೆಯೇ ತುಂಬ ಚೆನ್ನಾಗಿರುತ್ತೆ. ನೇಂದ್ರ ಬಾಳೆಹಣ್ಣಿನ ಘಮ ನೋಡಿ. ಹುಣಸೆಕಾಯಿ ಮತ್ತು ನೆಲ್ಲಿಕಾಯಿದು ಆಮೇಲೆ ತಿಮರೆ ಅಂದರೆ 1 ಲೆಗ ಚಟ್ನಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡ್ಬೋದು. ತುಂಬ ಸಲ ತೋರಿಸಿದ್ದೀನಿ, ಅದ ಕಾರಣ ಜಾಸ್ತಿ ತೋರಿಸಿಲ್ಲ. ಇದು ಚಿತ್ರಾನ್ನ ನೋಡ್ಬೋದು. ಅನ್ನ, ಒಗ್ಗರಣೆ, ಬೆಲ್ಲ, ಉಪ್ಪು, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಆನಂತರ ನೆಲಗಡಲೆ ಹುರಿದಿತ್ತಿತ್ತು ಅದನ್ನೂ ಹಾಕ್ಕೊಂಡಿದ್ದೀನಿ ಕಾಣ್ಬೋದು. ಎಲ್ಲ ಮಿಕ್ಸ್ ಮಾಡಿಕೊಂಡು ಕೊಬ್ಬರಿ ಹಾಕಿರಲಿಲ್ಲಲ್ಲ, ಅದಕ್ಕೆ ತೆಂಗಿನಕಾಯಿನ ತುರಿದಿದ್ದ ಸ್ವಲ್ಪ ಹುರಿದು ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಜೊತೆ, ಯಾಕೆಂದರೆ ಅದು ಇಲ್ಲಾಂದರೆ ಮಧ್ಯಾಹ್ನ ಆದಾಗ ಹಾಳಾಗುತ್ತೆ. ಎಲ್ಲನೂ ಅದಕ್ಕೆ ಹಾಕಿ ಆನಂತರ ಪಲ್ಯಕ್ಕೂ ನಾನು ಬೀನ್ಸ್ ಪಲ್ಯ ಮಾಡಿದ್ದೆ, ಅದಕ್ಕೂ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು. ಚಿತ್ರಾನ್ನ ರೆಡಿಯಾಗಿಬಿಡ್ತು. ನರಸಿಂಹದೇವರಿಗೆ ಪ್ರಿಯವಾದ ನೈವೇದ್ಯ ಚಿತ್ರಾನ್ನ ಅಂತ ಹೇಳ್ತಾರೆ ನೋಡಿ. ಆನಂತರ ನೋಡಿ ಇದಕ್ಕೂ ಹಾಕ್ಕೊಂಡೆ ನಾನು, ಬೇಯಬೇಕಿರೋ ತೆಂಗಿನಕಾಯಿ ಇರಲಿಲ್ಲ, ಆನಂತರ ಹಾಕ್ಕೊಂಡಿದ್ದೀನಿ ಕಾಣ್ಬೋದು. ಅಷ್ಟೊತ್ತಿಗೆ ಈ ಬಿಸಿಬೇಳೆ ಬಾತು ತರಕಾರಿ ಎಲ್ಲ ಬೆಂದಿದೆ ನೋಡ್ಬೋದು. ಕಾಳು, ಬೀನ್ಸು, ಆಮೇಲೆ ಬಾಕಿದು ಕ್ಯಾರೆಟ್ ಎಲ್ಲ ಉಡುಪಿಯಲ್ಲಿ ಬರೋದಿಲ್ಲ.
ತೆಂಗಿನಕಾಯಿ ಜೊತೆ ನಾನು ಬಿಸಿಬೇಳೆಬಾತ್ ಮಸಾಲೆ ಮಾಡಿದ್ನಲ್ಲ, ಒಂದು 5 ಚಮಚೆಯಷ್ಟು ಬೇಕಾಗುತ್ತೆ. ನಂದು ಖಾರ ಜಾಸ್ತಿ ಇರಲಿಲ್ಲ, ಖಾರ ಸ್ವಲ್ಪ ಕಡಿಮೆನೇ ಮಾಡಿದ್ದೆ. 5 ಚಮಚೆಯಷ್ಟು ಹಾಕಿ ಸ್ವಲ್ಪ ಹುಣಸೆ ಹಣ್ಣು, ನಿಂಬೆಗಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ಕೊಂಡು ರುಬ್ಬಿಟ್ಕೊಳ್ಬೇಕು. ಟೊಮೆಟೊ ಕ್ಯಾರೆಟ್ ಎಲ್ಲ ಏನೂ ಬರೋದಿಲ್ಲ, ಎಲ್ಲನೂ ನುಣ್ಣಗೆ ರುಬ್ಕೊಳ್ಳಿ ನೀವು. ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ ನೋಡ್ಬೋದು. ಹುಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಅದರಲ್ಲಿ ಏನು ದೊಡ್ಡ ವಿಶೇಷ ಇಲ್ಲ. ಆನಂತರ ನೋಡಿ, ಇದು ಕುದಿಯೋಕ್ಕೆ ಇಟ್ಟಿರ್ತೀವಲ್ಲ ತರಕಾರಿನ, ಯಾವ ಪಾತ್ರೆಯಲ್ಲಿ ಮಾಡ್ತೀವೋ ಬಿಸಿಬೇಳೆಬಾತು, ಅದಕ್ಕೆಲ್ಲ ತರಕಾರಿ ಹಾಕ್ಕೊಂಡು ಮಸಾಲೆನೂ ಹಾಕ್ಕೊಂಡು ನೀಟಾಗಿ ಕುದಿಯೋಕ್ಕೆ ಇಟ್ಬಿಡಿ. ಅಲ್ಲಿ ಆಮೇಲೆ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ, ನಿಮಗೆ ಬೆಲ್ಲ ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಳಿ. ಒಂದು ರೌಂಡ್ ಕುದಿ ಬಂದ ನಂತರ ಅದಕ್ಕೆ ನಾವು ಈ ಬೆಂದಿರುತ್ತಲ್ಲ ಸಾಮೆ ಅಕ್ಕಿ ಮತ್ತು ತೊಗರಿಬೇಳೆ, ಅದನ್ನ ಮಿಕ್ಸ್ ಮಾಡಿದ್ದನ್ನು ಹಾಕ್ಕೊಳ್ಬೇಕು. ನೋಡಿ, ಬೆಲ್ಲನೂ ಹಾಕ್ಕೊಂಡಿದ್ದೀನಿ, ಕಾಣ್ಬೋದು ನೀವು ಇಲ್ಲಿ. ಜಾಸ್ತಿ ಬೆಲ್ಲ ಹಿಡಿಸೋದಿಲ್ಲ ಇದಕ್ಕೆ, ಸಿಹಿ ಸಿಹಿ ಆದರೆ ಚೆನ್ನಾಗಿ ಬರೋದಿಲ್ಲ. ನೋಡಿ, ಕುದೀತಾ ಬಂದಿಂದಾಗಿ ಇದಿದೆ ನೋಡಿ, ನಾವು ಬೇಯಿಸಿದ ಸಾಮೆ ಅಕ್ಕಿ ಮತ್ತು ತೊಗರಿಬೇಳೆ ಮಿಕ್ಸನ್ನು ಹಾಕ್ಕೊಳ್ಬೇಕು. ಅದಕ್ಕೆ ಅದು ಒಟ್ಟಿಗೆ ನೀಟಾಗಿ ಬೇಯುತ್ತೆ ನಾವು ಕುಕ್ಕರಲ್ಲಿ ಇಟ್ಟರು. ನೋಡಿ, ಒಂದು ರೌಂಡ್ ಕುದಿ ಬಂದ ನಂತರ ಅದಕ್ಕೆ ಒಂದು ಒಗ್ಗರಣೆ ಹಾಕಬೇಕು. ನೀಟಾಗಿ ಕುದಿ ಬರಿಸ್ಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳಿ. ಆನಂತರ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ನೆಲಗಡಲೆ, ಗೋಡಂಬಿ ಎಲ್ಲ ಹಾಕಿ ಒಂದು ಒಗ್ಗರಣೆ ಕೊಟ್ಬಿಡಿ. ದೊಣ್ಣೆ ಮೆಣಸಿತ್ತು ಹಾಕಲಿಕ್ಕೆ ಮರ್ತೆ ನಾನು, ದೊಣ್ಣೆ ಮೆಣಸಿದ್ರೆ ಒಗ್ಗರಣೆಗೆ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಅಡುಗೆಗಳನ್ನು ಮೀಲ್ ಪ್ಲ್ಯಾನ್ ಎಲ್ಲ ಮಾಡ್ತಾಯಿರ್ತೀನಿ. ಹೇಗಾಯಿತು ಅಂತ ಹೇಳಿ, ನೀವು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಇದು ಆಗಿಬಿಡ್ತು. ಆನಂತರ ಕೆಂಪು ಮೆಣಸು, ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಒಗ್ಗರಣೆ ಕೊಟ್ಟರೆ ಆಗೇ ಬಿಡ್ತು. ಇಲ್ಲ ನಾನು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ನಲ್ಲ ಆರಂಭಕ್ಕೆ, ಅದನ್ನೂ ಸ್ವಲ್ಪ ಹಾಕಿದರೂ ನಡೆಯುತ್ತೆ. ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡಿ. ನೋಡಿ, ಕೆಂಪು ಮೆಣಸು, ಇಂಗು ಸ್ವಲ್ಪ ಹಾಕಬೇಕು ಇದಕ್ಕೆ ಒಗ್ಗರಣೆಗೆ. ನೋಡಿ, ಎಲ್ಲ ಹಾಕ್ಕೊಂಡು ಒಗ್ಗರಣೆ ಕೊಟ್ಟರೆ ಬಿಸಿಬೇಳೆಬಾತು ರೆಡಿಯಾಗಿತ್ತು. ತುಂಬಾ ಅದ್ಭುತವಾಗಿ ಬಂದಿತ್ತು. ನಮಗೆ ಮನೆಗೆ ಅನುಗುಣವಾಗಿ ನಾನು ಖಾರ ಎಲ್ಲ ಹಾಕ್ಕೊಂಡಿದ್ದೆ, ಅದು ಮತ್ತು ನೆನಪಿರಲಿ ನಿಮಗೂ. ಆನಂತರ ಈಗ ನೋಡಿ, ಸಾರು ಮಾಡೋಣ. ಫಸ್ಟ್ ಹುಣಸೆ ಗಾತ್ರದಷ್ಟು, ಒಂದು ಸ್ವಲ್ಪ ಜಾಸ್ತಿ ಇರಲಿ, ನಿಂಬೆಹಣ್ಣಿನ ಗಾತ್ರದಷ್ಟು ಸ್ವಲ್ಪ ಹುಣಸೆ ಹಣ್ಣನ್ನು ಕಿವಿಚಿ ಅದಕ್ಕೆ ನೋಡಿ ಕರಿಬೇವಿನ ಸೊಪ್ಪು, ಆನಂತರ ಕಾಯಿ ಮೆಣಸು, ಬೆಲ್ಲ, ಉಪ್ಪು, ಅರಿಶಿನ, ಇಂಗು ಇಷ್ಟು ಹಾಕಿ ಒಂದು ಕುದಿ ಬರಲಿಕ್ಕೆ ಬಿಡಬೇಕು. ಕುದಿ ಬರ್ತಾ ಇರಬೇಕಿದ್ರೆ ನಾವು ತೆಂಗಿನಕಾಯಿ ಚಿಪ್ಪಿರುತ್ತಲ್ಲ, ಅದನ್ನ ಸ್ವಲ್ಪ ತೊಳ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಬೇಳೆದು ಕಟ್ಟು ಹಾಕಬೇಕು. ಬೇಳೆ ನಾವು ಸಾಂಬಾರಿಗೆ ಇಟ್ಕೋಬೇಕು. ಅದಕ್ಕೆ ಸಾರು, ಬೇಳೆದು ಸಾರಕ್ಕೆ, ಸಾರಿನಿಂದಲೇ ನಾವು ಇದು ಮಾಡೋದ್ರಿಂದ ಸಾರದಕ್ಕೆ ಸಾರು ಅಂತ ಹೇಳ್ತಾರೆ, ನೋಡ್ಬೋದು. ಅದು ಬೇಳೆ ಸಾರು ಎಲ್ಲ ಆ ನೀರಲ್ಲಿ ಇರುತ್ತೆ. ನೋಡಿ, ಒಂದು ತೆಂಗಿನಕಾಯಿ ಚಿಪ್ಪು ಹಾಕಿ, ನಿಮಗೆ ಗ್ಯಾಸ್ಟ್ರಿಕ್ಗೂ ಒಳ್ಳೆಯದದು, ಟೇಸ್ಟು ಚೆನ್ನಾಗಿ ಬರುತ್ತೆ. ಇದು ಕುದ್ದ ನಂತರ ಅದಕ್ಕೆ ಒಂದು 4 ರಿಂದ 5 ಚಮಚಷ್ಟು ಸಾರಿನ ಪುಡಿ, ನಾನು ಈ ಫಸ್ಟಿಗೆ ತೋರಿಸಿದ್ನಲ್ಲ ಅದೇ ಸಾರಿನ ಪುಡಿ ಹಾಕಿ ಸಾರು ಮಾಡ್ತಾಯಿದ್ದೀನಿ, ನೋಡ್ಬೋದು. ಆಮೇಲೆ ಕುದಿಬೇಕಿದ್ರೆ ಸ್ವಲ್ಪ 1-2 ಚಮಚ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ನೋಡಿ, 5 ಚಮಚಷ್ಟು ನಾನು ಸಾರಿನ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು ಕುದಿ ಬಂದರೆ ಸಾರು ರೆಡಿಯಾಗಿತ್ತು. ಆನಂತರ ಇದಕ್ಕೆ ತುಪ್ಪದಲ್ಲಿ ಜೀರಿಗೆ ಒಗ್ಗರಣೆ ಕೊಡಬೇಕು. ಕೊತ್ತಂಬರಿ ಸೊಪ್ಪೊಂದು ಹಾಕಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಆಲ್ರೆಡಿ, ನೋಡ್ಬೋದು. ಇದು ಚೆಂದ ಕುದಿಬೇಕು. ಸಾರು ಒಂದು 5 ರಿಂದ 10 ನಿಮಿಷನಾದರೂ ಕುದಿ ಬಂದಾಗಬೇಕು. ಅಷ್ಟೊತ್ತಿಗೆ ಕರೆಂಟ್ ಹೋಯ್ತು. ನೋಡಿ, ಬೂದು ಕುಂಬಳಕಾಯಿದ್ದು ಕಡಲೆಕಾಳು ಹಾಕಿ ಸಾಂಬಾರು ಬೋಳ್ಹುಳಿ ಮಾಡಿದ್ದೆ. ಆನಂತರ ಪುನಃ ಬೂದು ಕುಂಬಳಕಾಯಿದ್ದು ಹೆಚ್ಚಿಟ್ಟು ಅರಿಶಿನ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ, ಕರಿಬೇವು ಸೊಪ್ಪು ಹಾಕಿ. ಅದೊಂದು ಮಜ್ಜಿಗೆ ಹುಳಿ ಮಾಡೋಣ. ಬರೀ ತೆಂಗಿನಕಾಯಿ ಮತ್ತು ಸ್ವಲ್ಪ ಅವಲಕ್ಕಿ ರುಬ್ಬಿ ಹಾಕ್ಕೊಂಡು ನಾವು ಮಾಡುವಂಥದ್ದು. ನೋಡಿ, ನಮ್ಮ ಸೌತ್ ಕೇರಳದಲ್ಲಿ ಕಾಯಿ ಮೆಣಸು, ಕಡಲೆಬೇಳೆ ಎಲ್ಲ ಹಾಕೋದಿಲ್ಲ. ನೋಡಿ, ಬರೀ ತೆಂಗಿನಕಾಯಿ ಮತ್ತು ದಪ್ಪಕ್ಕೆ ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ರುಬ್ಕೊಂಡು ಇದಕ್ಕೆ ಹಾಕಿ ಬೆಂದ ತರಕಾರಿಗೆ ಹಾಕಿ ಕುದಿಸ್ಕೊಳ್ಳುವಂಥದ್ದು. ನೋಡಿ, ಫಸ್ಟ್ ಚೆಂದ ಕುದಿಬೇಕು, ಸ್ವಲ್ಪ ದಪ್ಪ ಬರುತ್ತೆ. ಕುದ್ದ ನಂತರ ಆನಂತರ ಅದಕ್ಕೆ
ನೋಡಿ ಮಜ್ಜಿಗೆ ಎಲ್ಲ ಹಾಕಬೇಕು. ಈಗ ಕುದಿಯುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಅಷ್ಟೇ, ಮತ್ತು ಇನ್ನೇನು ಬೇಡ. ನಿಮಗೆ ಬೇಕಂದರೆ ಒಂದು ಕಾಯಿ ಮೆಣಸು ಹಾಕ್ಕೊಳ್ಳಿ. ತುಂಬ ಎಲ್ಲ ಖಾರ ಖಾರ ಬೇಡ ಅಂತ ಮಜ್ಜಿಗೆ ಹುಳಿ ನಾವು ಇದೇ ಥರ ಮಾಡ್ತೀವಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಒಂದು ಒಗ್ಗರಣೆ ಹಾಕಿದರೆ, ಆ್ಯಕ್ಚುಲಿ ಇದಕ್ಕೆ ಮೆಂತೆ ಒಗ್ಗರಣೆ ಕೊಡ್ತೀವಿ ನಾವು. ನಾನು ಎಲ್ಲ ಒಗ್ಗರಣೆಗೆ ಒಂದೇ ಒಗ್ಗರಣೆ ಮಾಡ್ಕೊಂಡು ಅದೇ ಒಗ್ಗರಣೆ ಹಾಕ್ಕೊಂಡೆ. ನೋಡಿ ನಾವೀಗ ಅಪ್ಪಕ್ಕೆ ರೆಡಿ ಮಾಡೋಣ. ಫಸ್ಟು ತೆಂಗಿನಕಾಯಿ ರುಬ್ಕೊಂಡಿದ್ದನ್ನು ತೆಂಗಿನಕಾಯಿ ತುರಿದಿಟ್ಟಿದ್ದನ್ನು ಹಾಕ್ಕೊಳ್ಳಿ. ಅದಕ್ಕೆ ಒಂದು 3-4 ಬಾಳೆಹಣ್ಣು, ಒಂದು ಪಚ್ಚ ಬಾಳೆ ಇತ್ತು, ಬಾಕಿ ಪುಟ್ಟ ಬಾಳೆ ಹಾಕ್ಕೊಂಡಿದ್ದೀನಿ ಕಾಣ್ಬೋದು. ಹಾಕ್ಕೊಂಡು ಬೆಲ್ಲ, ಚಿಟಿಕೆ ಉಪ್ಪು ಹಾಕ್ಕೊಂಡು ಅದನ್ನ ನೀಟಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಇವತ್ತೊಂದು ಸ್ವಲ್ಪ ಬೇರೆ ನಮ್ಮನೇಲಿ ನಾನು ಅಪ್ಪ ಮಾಡಿದ್ದೀನಿ, ನೋಡ್ಬೋದು. ಅಪ್ಪ ವಡೆ ಶ್ರಾದ್ದಕ್ಕೆ ಅಥವಾ ಮಾಸಿಕಕ್ಕೆಲ್ಲ ಮಾಡಲೇಬೇಕಾಗಿರುವಂತಹ ಇದು ಅಡುಗೆಗಳು. ನೋಡಿ ಬೆಲ್ಲ, ಒಂದು ಚಿಟಿಕೆ ಉಪ್ಪು, ಜಾಸ್ತಿ ಉಪ್ಪೇನು ಬೇಕಾಗಲ್ಲ, 1/4 ಚಮಚಷ್ಟು ಉಪ್ಪು ಹಾಕಿದರೆ ಸಾಕು. ನೋಡಿ ಅದಕ್ಕೆ ಆನಂತರ ಅರಳು ಪುಡಿ ಇದೆಯಲ್ಲ, ಅರಳು ಪುಡಿನ ನಾವು ಹಾಕ್ಕೊಳ್ಬೇಕು. ಈ ಅರಳು ಪುಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಸ್ಮೂತಾಗಿ ಬರುತ್ತೆ, ಒಂಥರ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಈ ಗೋಧಿ ಹಿಟ್ಟಿನ ಅಂಟಂಟು ಅದಕ್ಕೆ ಸಿಗೋದಿಲ್ಲ. ಇದಾದ ನಂತರ ಅದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟೇ ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ಮಿಕ್ಸಿ ತೊಳೆದ ನೀರು ಸ್ವಲ್ಪ ಮಾತ್ರ ಹಾಕಿದ್ದೀನಿ, ಹಾಕದಿದ್ರೂ ನಡೆಯುತ್ತೆ. ಆನಂತರ ಈ ಮಿಕ್ಸರಿಗೆ ಸ್ವಲ್ಪ ಹುರಿದ ಎಳ್ಳು ಹಾಕ್ಕೊಳ್ಳಿ. ನಿಮಗೆ ಎಳ್ಳು ಬೇಡ ಅಂದರೆ ಏಲಕ್ಕಿನೂ ಹಾಕ್ಕೊಳ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ ಅದು. ನೋಡಿ ಹಾಕಿ ಅದನ್ನ ಉಂಡೆ ಹದಕ್ಕೆ ಬರುವ ಹಾಗೆ ನೋಡಿ ಅದನ್ನ ಕಲಿಸ್ಕೊಂಡು ನೋಡಿ, ಹೀಗೆ ಒಂದೊಂದೇ ಉಂಡೆ ಥರ ಬಿಡ್ತಾ ಬನ್ನಿ. ತುಂಬ ಸಲ ತೋರಿಸಿದ್ದೀನಿ, ಅದ ಕಾರಣ ಜಾಸ್ತಿ ಡೀಟೇಲ್ ಆಗಿ ತೋರಿಸಿಲ್ಲ. ನೋಡಿ ಹೀಗೆ ಬ್ರೌನ್ ಬರುತ್ತೆ, ಕಾಫಿ ಕಲರ್ ಬರುತ್ತೆ, ಅಷ್ಟೊತ್ತಿಗೆ ತೆಗೀರಿ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ಆನಂತರ ಉದ್ದಿನ ಬೇಳೆ ಅದು ವಡೆ ಮಾಡೋಣ. ನೋಡಿ ಅದಕ್ಕೆ ನೀರು ಸೋಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರೆಲ್ಲ ಅದನ್ನ ಖಾಲಿ ಮಾಡಿ. ಯಾಕಂದ್ರೆ ನಾನು ಹೇಳ್ತೀನಿ ನೋಡಿ, ಆನಂತರ ಅದಕ್ಕೆ ಐಸ್ ಕ್ಯೂಬ್ ಹಾಕ್ಕೊಂಡು ರುಬ್ಕೊಳ್ಳಿ. ಆವಾಗ ನಿಮಗೆ ಚಂದ ಅದ ಹುದುಗಿ ಒಂಥರ ಏನು ಗೊತ್ತಾ, ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು. ಆನಂತರ ಅದು ಹ್ಯಾಂಡ್ ಬ್ಲೆಂಡರ್ ಇದೆ, ಹ್ಯಾಂಡ್ ಬ್ಲೆಂಡರ್ ಅದಕ್ಕೆ ಏರೇಷನ್ ಮಾಡಬೇಕು, ಅಂದರೆ ಸ್ವಲ್ಪ ಅದು ಉಬ್ಬಿ ಬರುತ್ತೆ, ಆವಾಗ ವಡೆ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಥರ ಹ್ಯಾಂಡ್ ಬ್ಲೆಂಡರ್ ಇಲ್ಲ ಅಂತವ್ರು ಕೈಯಲ್ಲೇ ಕರೆಕ್ಟಾಗಿ ಬೀಟ್ ಮಾಡಿದ್ರು ನಡೆಯುತ್ತೆ. ಇದು ನಾನು ಮಿಷಿನಲ್ಲಿ ಮಾಡ್ತಾಯಿದ್ದೀನಿ, ಸ್ವಲ್ಪ ಗಡಿಬಿಡಿ ಆಗುತ್ತೆ ತಾನೇ, ಈ ಥರ ಮಾಡ್ತಾಯಿದ್ದೀನಿ. ಅದು ಎಷ್ಟು ಬೀಟ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಅದನ್ನ ಒಂದು ಸ್ವಲ್ಪ ನೀರಿಟ್ಕೊಂಡು ಒಂದು 5 ನಿಮಿಷನಾದರೂ ಮಾಡಬೇಕಾಗುತ್ತೆ. ಈ ಥರ ಹಿಟ್ಟು ಹಾಕಿದಾಗ ಅದು ತೇಲಬೇಕು. ಆ ತೇಲಿದ್ರೂ ನಾವು ಮಾಡಿದ್ದು ಕರೆಕ್ಟ್ ಆಗಿದೆ, ಕೆಳಗೆ ಹೋಗಿ ಮೇಲೆ ಬರುತ್ತೆ, ಆವಾಗ ಆಯಿತು ಅಂತ ಲೆಕ್ಕ. ಇದಕ್ಕೆ ಮಸಾಲೆಗೆ ನೋಡೋಣ. ಉಪ್ಪು, ಕಾಯಿಮೆಣಸು, ಶುಂಠಿ, ಕರಿಬೇವಿನ ಸೊಪ್ಪು, ಜೀರಿಗೆ ಪುಡಿ, ಆನಂತರ ಸ್ವಲ್ಪ ಪೆಪ್ಪರ್ ಪುಡಿ. ನೀವು ಇಡೀ ಪೆಪ್ಪರ್ನು ಹಾಕೋಬೋದು, ನಾನು ಸ್ವಲ್ಪ ಪೆಪ್ಪರ್ ಪುಡಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಗಿಬಿಡ್ತು. ಆನಂತರ ಒಂದೊಂದೇ ಚಿಕ್ಕ ನೆಲ್ಲಿಕಾಯಿ ಗಾತ್ರದಷ್ಟು ಹಾಕ್ಕೊಳ್ಳಿ, ಯಾಕಂದರೆ ತುಂಬ ಉಬ್ಬಿ ಬರುತ್ತೆ. ಇದು ತುಂಬ ಏರೇಷನ್ ಆಗಿದೆಯಲ್ಲ, ನಾವು ಬೀಟ್ ಮಾಡಿದ್ರಿಂದ ತುಂಬಾ ಉಬ್ಬಿ ಬರುತ್ತೆ, ನೋಡ್ಬೋದು. ನಾನು ಫಸ್ಟ್ ಮಾಡಬೇಕಿದ್ರೆ ನಾನು ಮೊಸರು ವಡೆ ಮಾಡಿದ್ದೀನಿ, ಅದಕ್ಕೆ ಮಾಡಬೇಕಿದ್ರೆ ಅಕ್ಕಿ ಹಿಟ್ಟು ಹಾಕ್ಕೊಂಡಿರಲಿಲ್ಲ. ನಾರ್ಮಲ್ ವಡೆಗೆ ಒಂದು 2-3 ಚಮಚಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡೆ ನಾನು. ಫಸ್ಟು 2 ಮೊಸರು ವಡೆಗೆ ಎಷ್ಟು ಬೇಕು 2 ಸಲ ಕಾಯಿಸಬೇಕಿದ್ರೆ ಅಷ್ಟಕ್ಕೆ ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡಿರಲಿಲ್ಲ. ಆನಂತರ ನೋಡಿ ಒಂದು ಪಾತ್ರೆಯಲ್ಲಿ ತಣ್ಣೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಇಂಗು, ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡು ಅದನ್ನ ಕಲಿಸ್ಕೊಳ್ಳಿ. ಈ ಕಾದ ಒಡೆನೆಲ್ಲ ಇದೆಯಲ್ಲ ಅದಕ್ಕೆ ಹಾಕ್ಕೊಂಡು ಒಂದು 2 ನಿಮಿಷ ಬಿಟ್ಟು ನೋಡಿ ಕಲಿಸ್ಕೊಂಡು, ಆನಂತರ ಆ ಕಡೆಯಿಂದ ಮೊಸರು ಅಷ್ಟೇ ಸ್ವಲ್ಪ ಕಡ್ಗೋಲು ಹಿಡ್ಕೊಂಡು ಅದನ್ನ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ನೀರು ಜಾಸ್ತಿ ಹಾಕಲಿಕ್ಕೆಲ್ಲ ಹೋಗಬೇಡಿ. ಈ ಥರ ಮೊಸರು ವಡೆ ಮಾಡಿ ಬೆಣ್ಣೆ ಥರ ಅಷ್ಟು ಸ್ಮೂತಾಗಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನಮ್ಮನೇಲಿ ಎಲ್ರಿಗೂ ಇದು ಇಷ್ಟ. ನೋಡಿ ಈ ಕಾದ ವಡೆಗಳನ್ನೆಲ್ಲ ಇದೆಯಲ್ಲ ಅದನ್ನ ಹಾಕಿ ಒಂದು 2 ನಿಮಿಷ ಬಿಡಿ.
ಆನಂತರ ಇದಕ್ಕೆ ನೋಡಿ ಮೊಸರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಒಗ್ಗರಣೆ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಉಪ್ಪು ಮತ್ತು ಮಸಾಲೆ ನಿಮಗೆ ಏನು ಬೇಕೋ ಅದನ್ನೆಲ್ಲ ಹಾಕ್ಕೊಳ್ಬೋದು. ಶುಂಠಿ ಎಲ್ಲನೂ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಈ ನೀರಲ್ಲಿ ನೆನೆಸಿಟ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಸಾಕು, ಯಾಕಂದರೆ ಉಪ್ಪು ಎಲ್ಲ ಹಾಕಬೇಕಿದ್ರೆ ಎಲ್ಲದಕ್ಕೂ ಉಪ್ಪು ಬಿದ್ದಿರುತ್ತೆ. ಅದನ್ನ ಸ್ವಲ್ಪ ನೀವು ಆಲೋಚನೆ ಮಾಡಿ ಹಾಕ್ಕೊಳ್ಳಿ. ಇದೀಗ ನೆಂದಿರುತ್ತೆ, ಒಂದು 2-3 ನಿಮಿಷ ಸಾಕು. ಅದೇ ತೆಗೆದು ಇದಕ್ಕೆ ಮೊಸರಿಗೆ ಹಾಕ್ಕೊಂಡು ಮಗಚ್ಕೊಳ್ಳಿ. ಅದು ಬೇಕಾದಷ್ಟೇ ಮೊಸರು ಎಳೆಯುತ್ತೆ, ತುಂಬ ಸ್ಮೂತಾಗಿ ಬೆಣ್ಣೆ ಥರ ಬರುತ್ತೆ. ಈ ಥರ ಮಾಡಿ ನೋಡಿ ನೀವು ಮೊಸರು ವಡೆ. ಇನ್ನೊಂದು ಸಲ ನಾನು ಬಜ್ಜಂಬಡೆ ಅಂತ ಮಾಡ್ತೀವಿ, ಅದನ್ನೂ ಮಾಡಿ ತೋರಿಸ್ತೀವಿ, ತುಂಬಾ ಚೆನ್ನಾಗಾಗುತ್ತೆ. ಉಡುಪಿದು ರೆಸಿಪಿ ಇದೆಲ್ಲ ನೋಡಿ. ಈಗ ಮಜ್ಜಿಗೆ, ನೀರು ಮಜ್ಜಿಗೆಗೆ ಉಪ್ಪು, ಕಾಯಿಮೆಣಸು, ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಆಮೇಲೆ ಇದು ಸ್ವಲ್ಪ ಇಂಗು ಇಷ್ಟೆಲ್ಲ ಹಾಕಿ ಮಗಿಸಿಟ್ಟಿದ್ದೀನಿ ನೋಡ್ಬೋದು. ಮಜ್ಜಿಗೆ ರೆಡಿ ಆಯಿತು. ಮೊಸರನ್ನೇ ಮಜ್ಜಿಗೆ ಮಾಡಿರೋಂಥದ್ದು ನಾನು. ಆನಂತರ ಈ ಬೂದು ಕುಂಬಳಕಾಯಿ ಇತ್ತಲ್ಲ, ಅದರ ಸಿಪ್ಪೆದೊಂದು ಕುರುಕುರು ಮಾಡೋಣ ನಾವು. ಯಾಕಂದರೆ ಈ ಸಾರಿನ ಜೊತೆ ನೆಂಚ್ಕೊಂಡು ತಿನ್ನೋಕ್ಕೆ ಸೆಂಡಿಗೆ ಥರ ತುಂಬಾ ಚೆನ್ನಾಗಾಗುತ್ತೆ. ಅದನ್ನ ನೀಟಾಗಿ ಚಿಕ್ಕದಾಗಿ ಸ್ಲೈಸ್ ಮಾಡಿಕೊಳ್ಳಿ ನೋಡಿ. ಈ ಥರ ಸಪುರ ಇರಬೇಕು ಅದು. ಆನಂತರ ಅದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕಿ ಮಗಚಿಟ್ಬಿಡಿ, ನೀರು ಬಿಟ್ಕೊಳ್ಳುತ್ತೆ ಆವಾಗ ನೋಡಿ. ಇದಾಗ್ಬಿಡ್ತು. ಎಲ್ಲನೂ ಇದೇ ಥರ ಮಾಡಿ ನೋಡಿ. ಇದಕ್ಕೆ ಉಪ್ಪು ಹಾಕಿ ಮಗಚಿಟ್ಟಿದ್ದೀನಿ. ಆನಂತರ ಅದಕ್ಕೆ ನೋಡಿ ಖಾರದ ಪುಡಿ, ಸ್ವಲ್ಪ ಅರಿಶಿನ, ಇಂಗು, ಓಂಕಾಳು, ಹುರಿದ ಓಂಕಾಳು ಇರುತ್ತೆ ನನ್ನ ಹತ್ರ ಮನೆಯಲ್ಲಿ, ಅದನ್ನೇ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಹಿಡಿಸುತ್ತಾ ಅಷ್ಟೇ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಬೇಕಂದರೆ ಸ್ವಲ್ಪ ಅದಕ್ಕೆ ಬಿಸಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಕಾಣ್ಬೋದು ನೋಡಿ. ಬಿಸಿ ಎಣ್ಣೆ ಹಾಕ್ಕೊಂಡು ಆನಂತರ ಈ ಕಡಲೆ ಹಿಟ್ಟನ್ನು ಹಾಕಿ ನೀಟಾಗಿ ಕೋಟ್ ಆಗುವಂಗೆ ಮಗ್ಗಿಸ್ಕೊಳ್ಳಿ. ಆನಂತರ ಉದುರಾಗಿ ನಾವು ಪಕೋಡ ಕಾಯಿಸ್ತೀವಲ್ವ, ಅದೇ ಥರ ಎಣ್ಣೆಯಲ್ಲಿ ಬಿಟ್ಕೋತಾ ಬನ್ನಿ. ತುಂಬಾ ಚೆನ್ನಾಗಾಗುತ್ತೆ ಇದು ಸಾರಿನ ಜೊತೆ ನೆಂಚ್ಕೊಳ್ಳೋಕ್ಕೆ ಅಂತೂ. ಯಾರೂ ಬೂದು ಕುಂಬಳಕಾಯಿ ಸಿಪ್ಪೆದು ಮಾಡಿದ್ದು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅದ್ಭುತವಾಗಿ ಬರುತ್ತೆ ನೋಡಿ. ಬ್ರೌನ್ ಆಗಬೇಕಿದು, ಗೋಲ್ಡನ್ ಬ್ರೌನ್ಗಿಂತಲೂ ಜಾಸ್ತಿ ಬ್ರೌನು, ಕ್ರಿಸ್ಪಾಗಿ ಸಿಮ್ಮಲ್ಲಿಟ್ಟು ಕರ್ಕೊಳ್ಳಿ ನೋಡಿ. ಇದು ಒಂದು 2ನೇ ಸುತ್ತಿದ್ದು, ಫಸ್ಟ್ ಸುತ್ತು ನೋಡಿ ತೋರಿಸ್ತೀನಿ ತಾಳಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ಹೇಗಾಯಿತು ಹೇಳಿ ಇವತ್ತಿನ ಅಡುಗೆ ಅಂತ ನೋಡ್ಕೊಂಡು ಬನ್ನಿ. ಎಲ್ಲನೂ ತೋರಿಸ್ತಾ ಇದ್ದೀನಿ, ಬಿಸಿಬೇಳೆಬಾತ್ ಥರ ಎಲ್ಲನೂ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ನೋಡಿ. ಥ್ಯಾಂಕ್ ಯು ನೋಡಿ. ಪಲ್ಯ ಎಲ್ಲನೂ ಎಲ್ಲೆಲ್ಲಿ ಹಾಕ್ಲಿಕ್ಕೆ ಆಗೋದನ್ನು ಹಾಕಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.